ಹೊಯ್ಗೆ ತೆಗೆಯುವವರು ಬರ್ತಾರೆ ಅಥವಾ ಚರಳು ತೆಗೆಯೋರು ಅವರು ಓಡಿ ಬಂದು ಹೇಳ್ತಾರೆ, ಅಣ್ಣ ಇದು ನಮ್ಮ ಮಾರ್ಗ, ಇದು ತೋಡಲ್ಲ ನಮ್ಮ ಮಾರ್ಗ, ಎಲ್ಲಿ ಬೇಕಾದ್ರೆ ತೆಗೀರಿ, ನಮಗೇನಿಲ್ಲ, ನಮ್ಮ ಮಾರ್ಗ ಮುಟ್ಟಬೇಡಿ ಅಂತ ಹೇಳಿ. ಕಳೆ ಸಾರಿ 3 ಬಾರಿ ಕೊಚ್ಕೊಂಡು ಹೋಯ್ತು. ಜೋರು ಮಳೆ ಬಂದಾಗ ರಜೆ ನೋಡಿ ನಾವು ಇಲ್ಲಿ ಬರುವಾಗ ಭಯ ಆಗ್ತದೆ ಸ್ವಲ್ಪ. ಸ್ಕೂಲಿಗೆ ಹೋಗುವ ನೋಡಿ ಇವರು ನಮ್ಮನ್ನು ಹೆಗಲಲ್ಲಿ ಕೂರಿಸಿಕೊಂಡು ಈಚೆ ದಾಟ್ತಿದ್ದದ್ದು. ಈಗ ನಮಗಂತೂ ಆಗಿದೆ, ನಮ್ಮ ಮಕ್ಕಳಿಗೆ ಕೂಡ ಇದೇ ಸಮಸ್ಯೆ ಆಯಿತು. ವಿದ್ಯಾಭ್ಯಾಸ ಎಲ್ಲ ಅರ್ಧಕ್ಕೆ ಆಗಿದೆ. ಇನ್ನು ಈ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಇನ್ನೂ ಕೂಡ ಮಳೆಗಾಲ ಆರಂಭ ಆಗಿಲ್ಲ. ಅಷ್ಟರಲ್ಲಾಗಲೇ ಇಡೀ ರಾಜ್ಯಾದ್ಯಂತ ಈ ಚಂಡಮಾರುತ ಭೀಕರವಾಗಿ ಮಳೆ ಸುರಿಸುತ್ತಾ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಆ ಸುದ್ದಿಯಲ್ಲ, ನಮ್ಮ ಬೆಳ್ತಂಗಡಿ ತಾಲೂಕಿನ ತೋಟತಾಡಿ ಗ್ರಾಮದ ದಡ್ಡು ಅನ್ನೋ ಪ್ರದೇಶ, ಈ ನದಿ ಏನಿದೆ ಇಲ್ಲಿ, ನಾನು ಇಷ್ಟು ವರ್ಷ ಅಂತ ಹೇಳೋದಿಲ್ಲ, ಯಾಕಂದರೆ ಇಲ್ಲಿ ಆರಂಭದಿಂದಲೂ ಕೂಡ ಸೇತುವೆ ಇಲ್ಲ. ಇಲ್ಲಿ ಸಮಸ್ಯೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಅದರ ಕುಲ್ಲವಾಗಿ ಇಲ್ಲಿರುವಂತಹ ಎಲ್ಲ ಮಕ್ಕಳಾಗಿರ್ಬೋದು, ಹಿರಿಯರು ಎಲ್ಲರೂ ಕೂಡ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾ ಮ್ಯಾನ್ ಆದಿತ್ಯ ಶೆಟ್ಟಿ ತೋರಿಸ್ತಾ ಇದ್ದಾರೆ ನಿಮಗೆ ಸರಿಯಾಗಿ. ಇಲ್ಲಿ ಸದ್ಯಕ್ಕೀಗ ಸ್ವಲ್ಪ ಮಳೆ ತಗ್ಗಿರೋ ಕಾರಣಕ್ಕೋಸ್ಕರ ನೀರು ಕೂಡ ಹರಿವು ಕೂಡ ಕಡಿಮೆ ಆಗಿದೆ. ಆದರೆ ಮಳೆ ಜೋರಾಗಿ ಬಂದ ಸಂದರ್ಭದಲ್ಲಿ ಏನೀಗ ಮೇಲ್ಗಡೆ ಇದೆ ಸೇತುವೆ ಇದೆ, ಇದು ಸಂಪೂರ್ಣ ಮುಳುಗಿ ಹೋಗುತ್ತೆ. ಆದರೆ ಈ ಸೇತುವೆ ಕಟ್ಟಿರೋದು ಯಾರು? ಇಲ್ಲಿನ ಗ್ರಾಮಸ್ಥರ ಸೇರಿಕೊಂಡು ಕಟ್ಟಿರುವಂಥ ಸೇತುವೆ ಇದು. ಇಷ್ಟು ವರ್ಷ ಆದರೂ ಕೂಡ ಇಲ್ಲಿ ಹಲವಾರು ಬೇಡಿಕೆ ಕೊಟ್ಟಿದ್ದಾರೆ, ಶಾಸಕರ ಹತ್ರ ಮನವಿ ಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಇಷ್ಟು ವರ್ಷದಲ್ಲಿ ಕೂಡ ಒಂದು ಸೇತುವೆ ಆಗಿಲ್ಲ. ಇಲ್ಲಿ ಸಮಸ್ಯೆ ಏನು ನೀವು ನೋಡ್ತಾ ಇರ್ಬೋದು. ಈ ಮಕ್ಕಳು ಎಲ್ಲರೂ ಕೂಡ ತೋಟತಾಡಿ ಶಾಲೆಗೆ ಹೋಗುವಂಥ ಮಕ್ಕಳು. ಆದರೆ ಈ ಮಳೆ ಬಂದ ಸಂದರ್ಭದಲ್ಲಿ ಎಲ್ಲರ ಮಕ್ಕಳು ಕೂಡ ರಜೆ. ಯಾಕಂತ ಹೇಳಿದ್ರೆ ಆ ಶಾಲೆಯಿಂದ ರಜೆ ಅಲ್ಲ, ಈ ಮಕ್ಕಳಿಗೆ ಈ ನದಿಯನ್ನು ದಾಟೋಕ್ಕಾಗೋದಿಲ್ಲ, ಸೇತುವೆ ಇರಲಿಲ್ಲ. ಎಲ್ಲಾದರೂ ಮಳೆ ಜೋರಾಗಿ ಬಂದ ಸಂದರ್ಭದಲ್ಲಿ ಈ ಸೇತುವೆ ಮೇಲೇನೆ ನೀರು ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜೀವವನ್ನು ಒತ್ತಿಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ಆವತ್ತು ಅವರ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ. ಸೊ ಇದರ ಬಗ್ಗೆ ಮಾತಾಡೋಕ್ಕೆ ಇಲ್ಲಿರುವಂಥ ಹಿರಿಯರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನೀವು ಈ ಊರಿನ ಗ್ರಾಮಸ್ಥರು, ಹಿರಿಯರು ಕೂಡ ಹೌದು. ಈಗ ನಾನು ವರ್ಷ ಆಗಲೇ ಹೇಳಿದೆ, ಇಲ್ಲಿ ವರ್ಷ ಅಂತ ನಾವು ಹೇಳೋಕೆ ಆಗುದು, ಆರಂಭದಲ್ಲಿ ಕೂಡ ಸೇತುವೆ ಇಲ್ಲ. ಇಲ್ಲಿ ಏನೆಲ್ಲ ಸಮಸ್ಯೆ ಉದ್ಭವ ಆಗುತ್ತೆ ಸರ್ ಈ ಒಂದು ಸೇತುವೆ? ನೋಡಿ, ನನ್ನ ಹೆಸರು ಡಿ ಎ ರಹಮಾನ್ ಅಂತ. ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವನು. ನನಗೆ 73 ವರ್ಷದ ಹರೆಯ. ಪ್ರಾರಂಭದಲ್ಲಿ ಕೂಡ ನಾನು ಕೂಡ ರಾಜಕೀಯವಾಗಿ ಯಾವತ್ತು ಕಾಂಗ್ರೆಸ್ ರಾಜಕೀಯವಾಗಿ ಪಂಚಾಯತ್ ಸದಸ್ಯನಾಗಿದ್ದೆ. ಆಮೇಲೆ ನಾನು ಮಂಡಲ್ ಪಂಚಾಯತ್ ಸದಸ್ಯನಾಗಿದ್ದೆ. ಆಮೇಲೆ TAPMS ಇರ್ಬೋದು, APMS ಇರ್ಬೋದು, ನಮ್ಮ ಸೊಸೈಟಿಗಳಲ್ಲಿ ಎಲ್ಲದರಲ್ಲೂ ಕೂಡ ರಾಜಕೀಯವಾಗಿ. ಆದರೂ ನನ್ನಿಂದ ಇದಕ್ಕೊಂದು ಸೇತುವೆ ಮಾಡಲು ನನ್ನ ತಾಕತ್ತು ನನ್ನ ಬಳಸಿ ನನ್ನಿಂದ ಆಗಿಲ್ಲ. ಊರವರು ಎಲ್ಲರೂ ಹೇಳ್ತಾರೆ, ಅವರು ನಿರಾಸಕ್ತಿ ವಹಿಸ್ತಾರೆ, ಅವರಷ್ಟು ರಾಜಕೀಯವಾಗಿ ಬೆಳೆದಿದ್ದಾರೆ, ಅಥವಾ ಜನರಲ್ಲಿ ಅಷ್ಟು ಒಡನಾಟ ಇದೆ, ಎಲ್ಲ ಹಿರಿಯರ ಕಿರಿಯರ ಒಡನಾಟ ಅವರಿಗಿದೆ. ಆದ್ದರಿಂದ ಅವರಿಂದ ಒಂದು ಮಾತು ಹೇಳಿದರೆ ಯಾರಾದರೂ ಖಂಡಿತ ಮಾಡಿಕೊಡ್ತಾರೆ. ಅಂಥ ಜನ ಅವರು. ಜಾತಿ ಮತ ಪಂಥ ಭೇದ ಅವರಿಗಿಲ್ಲ, ಅವ್ರು ಮಾಡ್ತಾರೆ, ಅವ್ರು ಮಾಡೋದಿಲ್ಲ ಅಂತ. ನಿಜವಾಗಿ ನಿಮ್ಮ ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ, ನನ್ನಿಂದ ಸಾಧ್ಯವಾದಷ್ಟು ನನ್ನ ಶಕ್ತಿ ಮೀರಿ ನಾನು ಎಲ್ಲರಲ್ಲೂ ವಿನಂತಿಸಿಕೊಂಡಿದ್ದೇನೆ. ಆವತ್ತಿನ ಸಹಸ್ಯರ ಆಗಿರತಕ್ಕಂಥ ಸುಬ್ರಹ್ಮಣ್ಯ ಗೌಡರಿಂದ ಹಿಡಿದು ಆಮೇಲೆ ವಸಂತ ಬಂಗೇರು ಇರ್ಬೋದು, ಪ್ರಭಾಕರ್ ಬಂಗೇರು ಇರ್ಬೋದು, ಮತ್ತು ಈಗಿನ ಶಾಸಕರ ಅಂತ ಹರೀಶ್ ಪೂಂಜಾರ್ ಅವರನ್ನು ಖುದ್ದು ಈ ಸ್ಥಳದಲ್ಲೇ ಅವರನ್ನು ಭೇಟಿಯಾಗಿ ಅವರ ಕಾರು ಇಲ್ಲೇ ನಿಲ್ಲಿಸ್ತಾರೆ, ಈ ಥರ ನಮ್ಗೆ ಆಗಬೇಕು ಅಂತ ಹೇಳಿ. ಏನು ಸಾಹೇಬ್ರ ನೀವು, ನಾನೀಗ ಜನಜಾಗೃತಿ ವೇದಿಕೆ ಮದ್ಯಮುಕ್ತ ಒಂದು ಇದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಇದರಲ್ಲಿ ನಡೆಯತಕ್ಕಂಥ ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷನೂ ಆಗಿದ್ದೇನೆ, ಈಗಲೂ ಜಿಲ್ಲಾ ಸದಸ್ಯನಾಗಿದ್ದೇನೆ. ನಾನು ಕೂಡ ಒಬ್ಬ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಸರ್. ಆದ್ದರಿಂದ ನೀವು ಮಾಡಿಕೊಳ್ಳಿ, ಖಂಡಿತ ಸಾಹೇಬರು ನೀವು ಮಾಡ್ತೇನೆ ಅಂತ ಹೇಳಿದರೆ ಆಮೇಲೆ ಅವರು ಮಾಡಿಕೊಟ್ಟಿಲ್ಲ. ಆಮೇಲೆ ರಕ್ಷಿ ಶಿವರಾಮ್ ಬಂದರು, ಅವರೊಂದು ಆಸೆ ನಮಗೆ, ಅವ್ರು ಮಾಡಿಕೊಡ್ತಾರೆ ಅಂತ ಹೇಳೋದ್ರಿಂದ ಅವರಲ್ಲಿ ಕೂಡ ನಾವು ವಿನಂತಿಸಿಕೊಂಡು ಖಂಡಿತ ಮಾಡ್ತೇನೆ, ಮಾಡಿದ್ದೇವೆ, ಅದಾಗಿದೆ, DPR ಆಗಿದೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ನಾವು ನಮಿತಾರೆ ಅವರು, ನಮ್ಮ ಆತ್ಮೀಯರು, ನಮ್ಮ ಊರಿನಲ್ಲೇ ಬಂದಂಥ ಸೊಸೆ ಅವರು. ಹೌದು, ಅವ್ರನ್ನ ಈ ಸೊಸೆಯಾಗಿ ಬಂದಂಥವ್ರು ಈ ಊರಿಗೆ. ಆದ್ದರಿಂದ ಅವರ ಹತ್ರ ನಮ್ಗೆ ಭಾಳ ಆತ್ಮೀಯತೆ, ಸಹೋದರಿ ಸಮಾನರಾಗಿ ನಾವು ನೋಡ್ತೇವೆ. ನಮ್ಮನ್ನು ಕೂಡ ಅವರು ಭಾಳ ಗೌರವದಿಂದ ಮಾಡ್ತೇವೆ. ಇಲ್ಲ ನಾನು ಮಾಡ್ತೇನೆ, ನಿಮಗೆ ಮಾಡಿಕೊಡೋದ್ರೆ ನಾನು ಯಾಕೆ, ನಾನು ಈ ಊರಿನಲ್ಲಿ ಬೆಳೆದವಳು. ಒಂದು ಕಾಲದಲ್ಲಿ ಒಂದು ಕೃಷಿ ಕೂಲಿ ಕಾರ್ಮಿಕರವರು. ನಮ್ಮ ಈ ಒಂದು ಕೃಷಿ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಇದ್ದಂಥ ಭತ್ತದ ನಾಟಿ ಬೆಳೆಗೆ ಸುಮಾರು ಒಂದು 50-60 ಜನ ಕೆಲಸಕ್ಕೆ ಬರೋರು. ಇಲ್ಲಿ ದನ ಸಾಕುವವರು ಇದ್ದಾರೆ, ಅವರು ಹುಲ್ಲಿ ಬರೋರು. ಇವತ್ತು ಕೂಡ ಒಂದು 10 ಮಂದಿ ಹುಲ್ಲಿಗೆ ಬರುವವರು. ಬೇರೆ ಬೇರೆ ಕೆಲಸ ಸುಮಾರು 10 ಜನ ಇದ್ದಾರೆ ಇಲ್ಲಿ. ಇಲ್ಲಿ ಮುಸ್ಲಿಮರಿದ್ದಾರೆ, ಕ್ರೈಸ್ತರ ತೋಟ ಇದೆ, ಮತ್ತು ಇವರು ಹರಿಜನರಿದ್ದಾರೆ, ಗೌಡ್ರಿದ್ದಾರೆ, ಬಿಲ್ಲೋರಿದ್ದಾರೆ, ಅಂಗನವಾಡಿ ಟೀಚರ್ ಇದ್ದಾರೆ, ಹೋಗೋರಿದ್ದಾರೆ, ಹೈಸ್ಕೂಲಿಗೆ ಹೋಗೋ ಟೀಚರ್ ಇದ್ದರು, ಹೈಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಕಾಲೇಜಿಗೆ ಹೋಗುವ ಮಕ್ಕಳಿದ್ದಾರೆ, ಅಂಗನವಾಡಿ ಹೋಗುವಂಥ ಮಕ್ಕಳಿದ್ದಾರೆ. ನಾವು ಕೂಡ ಹಿರಿಯರಿದ್ದೇವೆ, ಗೊಬ್ಬರ ಈ ಥರ ಸಾಗಾಟ ಮಾಡಲಿಕ್ಕೆ ನಮಗೆ ಕೂಡ ಭಾಳ ಅವಶ್ಯಕತೆ ಇದೆ. ಆದರೂ ಕೂಡ ಏನು, ನಾವೀಗ ಸುಮ್ಮನೆ ಕವಚಿ ಮಲಗುವಂಥ ಪ್ರಶ್ನೆ. ಕಳೆ ಸಾರಿ ನಾವು ಏನು ಅಂತ ಹೇಳಿದರೆ ಈಗ ಹೇಳಬೇಕಾಗುತ್ತೆ ತರೋದು,
ನೋಟ ಮಾಡುವ ಅಂತ ಹೇಳಿ ನಾವು ಮಾಡಿದೆವು. ಖಂಡಿತ ನಮ್ಮ ಬೇಡ, ನಾವೆಲ್ಲ ನೋಟ ಮಾಡುವಂತ. ಅದಕ್ಕೆ ನಮಗೊಂದು ತೊಡಕು ಬಂತು. ಏನಂತ ಹೇಳಿದರೆ ತಿಮರೋಡಿಯವರು ಒಂದು ಕರೆ ಕೊಟ್ಟರು, ನೋಟ ಅವರ ಯಶಸ್ವಿ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ನಾವು ನೋಟಕ್ಕೆ ಹೋಗಿಲ್ಲ. ನಾವು ಅದು ಆಗಬಾರ್ದು. ಕ್ಷೇತ್ರದ ಒಂದು ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಇರತಕ್ಕಂಥವ್ರು ಅವರ ಕರೆಗೆ ನಾವು ಹೋಗಿ ಕೊಡೋದು ಸರಿಯಲ್ಲ, ಎಂದೂ ಸರಿಯಲ್ಲ, ದೇವರು ಮೆಚ್ಚಲ್ಲ ಅಂತ ಹೇಳ್ಕೊಂಡು ನಾವು ಆ ನೋಟಕ್ಕೆ ನಾವು ಹೋಗಿಲ್ಲ ಎಂದು ಖಂಡಿತ ನಾವು ನೋಟ್ ಹಾಕ್ತಾ ಇದ್ದೆವು. ಅದು ಇನ್ನೂ ಕೂಡ ಅಷ್ಟೇ, ಅವರು ಕರೆ ಕೊಟ್ಟರೆ ನಾವು ನೋಟ್ ಹಾಕೋದಿಲ್ಲ, ನಾವು ಓಟ್ ಹಾಕ್ತೇವೆ. ಈಗ ರಕ್ಷಿತ್ ಶಿವರಾಮುಲು ಅಂತಾಯಿತು, ಇವರಂತಾಯಿತು, ಹರೀಶ್ ಪೂಂಜರು, ಎಲ್ರಿಗೂ ಆಯಿತು. ಈಗ ಮೀಡಿಯಾದವರು ಕಳೆ ಸಾರಿ ಒಮ್ಮೆ ಬಂದಿದ್ದಾರೆ, ಈಗ ನೀವು ಬಂದಿದ್ದೀರಿ ಮೇಡಮ್, ಭಾಳ ಸಂತೋಷ. ನಿಮ್ಮ ಒಂದು ಮೀಡಿಯಾದ ಮೂಲಕ ನಮ್ಮ ಒಂದು ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಜನತೆಯ ಮುಂದೆ, ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ನೀವು ಅದನ್ನು ತೋರ್ಪಡಿಸಿ ಅವರಿಗೊಂದು ಬೆಳಕು ಚೆಲ್ಲುವ ಹಾಗೆ ಮಾಡಿ, ನಮಗೊಂದು ಬೆಳಕು ಚೆಲ್ಲುವ ಹಾಗೆ ಮಾಡಬೇಕು ಅಂದ್ರೆ ಮೇಲೆ ಕಷ್ಟ ಕಡೆಯದು 73ನೇ ವಯಸ್ಸಿನ ಈ ಹರೆಯದಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಾಳೆ ನಾನು ಮನವಿ ಮಾಡಲಿಕ್ಕೆ ಇರ್ತೇನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಒಂದು ಆಯುಷ್ಯದಲ್ಲಿ ಈ ಒಂದು ಸಂಕ ಕಾಣಬೇಕು, ನಮಗೆ ಹೋಗಬೇಕು ಅನ್ನೋ ಇರಾದೆಯಿಂದ ಹೇಳ್ತಾ ಇದ್ದೇವೆ. ನಮಸ್ಕಾರ. ಓಕೆ ಸರ್, ಇನ್ನೊಂದು ಈ ಒಂದು ನದಿ ಎಲ್ಲಿಂದ ಕನೆ ಬರುತ್ತೆ? ಈ ನದಿ ಇಲ್ಲಿ ರಡ್ಡಾರ್ ಅಂತ ಹೇಳುವ ತೋಟತಾಳಿ ಗ್ರಾಮದ ನೆರಿಯಾದಲ್ಲಿ ಸ್ವಲ್ಪ ಪಾಸ್ ಆಗ್ತದೆ. ನೆರಿಯ ಅಂದರೆ ಅದು ಆ ನೆರೆ ಅಲ್ಲ, ನೆರಿಯ ಸ್ವಲ್ಪ ಮೂಲೆ ಬರ್ತದೆ. ಆ ನೆರಿಯ ಗ್ರಾಮವನ್ನು ಹಾದು ರಡ್ಡಾರ್ ಕೂಡ ಅಂದರೆ ಜಾಕೇಡಿ ಅಂದ ಹರಿದು ಅಲ್ಲಿಂದ ನೇರವಾಗಿ ಈ ಹಳ್ಳ ಬೆಂದ್ರಾಳದ ಮೂಲಕ ಹರಿದು ಸಾಂತ್ಯಾಯದ ಮೂಲಕ ನೇತ್ರಾವತಿ ನದಿ ಸೇರ್ತವೆ. ಮಳೆಗಾಲದಲ್ಲಿ ಬಹಳ ತುಂಬ ನೀರು ಬರ್ತದೆ. ಎಲ್ಲಿ ತನಕ ನೀರು ಬರ್ತದೆ ಸರ್ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಬಹುಶಃ ನಾನು ನಿಂತರೆ ನನ್ನ ಕುತ್ತಿಗೆ ತನಕ ಬರ್ಬೋದು, ಅದಕ್ಕೆ ಜಾಸ್ತಿ ನಾನು ಹೇಳ್ತಾ ಇಲ್ಲ. ಈ ಕಾಣುವಂಥ ಈ ನಮ್ಮ ಏನು ಸೇತುವೆ ಇದು ಮುಳುಗುತ್ತೆ ನೋಡಿ, ಅದು ಸಾಕ್ಷಿಯಾಗಿ ಎಲೆ ನಿಂತಿದೆ ನೀರು ಹಾರುವಾಗ. ಕಳೆ ಸಾರಿ ಮೊನ್ನಿನ ಶುರುವಿನ ಮಳೆಗೆ ಒಂದು ಬಿದಿರ ಉಂಡೆ ಎಲ್ಲ ಬಂದಲ್ಲಿ ನಿಂತಿತ್ತು. ನಾವು ಅದನ್ನೆಲ್ಲ ತೆಗಿತಾ ನಮ್ಮ ಕೆಲಸನೇ ಇದು. ಇಲ್ಲಿ ಕಸ ಹಾಕ್ತಾರೆ, ತೆಗಿತವೆ, ಬಿಸಿಲು ಹಾಕ್ತಾರೆ, ಏನು ಹಾಕಿದ್ರು ಕಸ ತೆಗಿತಾರೆ. ನಾವಷ್ಟು ಈ ಒಂದು ಜಾಗ್ರತೆ ವಹಿಸ್ತಾ ಇದ್ದೀವಿ. ಮಾರ್ಗವನ್ನು ಇಲ್ಲಿ ಏನು ಹೊಯ್ಗೆ ತೆಗೆಯುವವರು ಬರ್ತಾರೆ ಅಥವಾ ಚರಳು ತೆಗೆಯೋರು ಬರ್ತಾರೆ, ಓಡಿ ಬಂದು ಹೇಳ್ತೇವೆ, ಅಣ್ಣ ಇದು ನಮ್ಮ ಮಾರ್ಗ, ಇದು ತೋಡಲ್ಲ ನಮ್ಮ ಮಾರ್ಗ, ಎಲ್ಲಿ ಬೇಕಾದ್ರೆ ತೆಗೀರಿ, ನಮಗೇನಿಲ್ಲ, ನಮ್ಮ ಮಾರ್ಗ ಮುಟ್ಟಬೇಡಿ ಅಂತ ಹೇಳಿ ಭಾಳ ಜೋಪಾನವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಗುಂಡಿ ಬೀಳ್ತೋ, ಈ ವರ್ಷ ಯಾಕೆ ಗುಂಡಿ ಬೀಳ್ತದೋ, ನಮ್ಮ ಮಳೆಗಾಲ ನಡೀಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಕಷ್ಟ. ಆದ್ದರಿಂದ ನಿಮ್ಮಲ್ಲೇ ನಾವೊಂದು ಮನವಿ ಮಾಡ್ತಿರೋದು ಇಷ್ಟೇ. ಇಲ್ಲಿ ಕೂಲಿ ಕಾರ್ಮಿಕರಿದೆ, ನಮ್ಮ ಕೂಲಿ ಇಲ್ಲಿ ಸುಮಾರು ಒಂದು 16 ಮನೆ ಜನರಿಗೆ ಸಾರಾಸಗಟವಾಗಿ ಬರಲಿಕ್ಕೆ ಆಗ್ತದೆ. ಒಂದು 10 ಮನೆಯವರಿಗೆ ಬೇರೆ ದಾರಿನೇ ಇಲ್ಲ. ಹಾಲು ಹೈನುಗಾರಿಕೆ ಮಾಡೋರಿದ್ದಾರೆ. ಹಾಲನ್ನು ಇಲ್ಲಿ 1 ದಿವಸ 3 ದಿವಸ ಹಾಲನ್ನು ಹಿಡಿದು ಗುಚ್ಚಿದ್ದು ಇದೆ, ಸಾಕ್ಷಿಗೆ ಇದ್ದಾರೆ ಅವರು. ಇನ್ನು ಕೂಡ ಎಷ್ಟೋ ಅಲ್ಲಿಂದ ದೂರವಾಗಿದ್ದುಕೊಂಡು ಗದ್ದೆ ಹಳ್ಳ ಕೊಳ್ಳದಲ್ಲಿ ಹೋಗಿ 1 ದಿವಸ ಬಂದು ಹಾಲನ್ನು ಚೆಲ್ಲಿಕೊಂಡು ಖಾಲಿ ಹಂಡೆಯಲ್ಲಿ ಬಂದದ್ದು ಕೂಡ ಇದೆ. ಬೇರೆ ಆಪ್ಷನ್ ಇಲ್ಲ ಮೇಡಮ್, ಬೇರೆ ಆಪ್ಷನ್ ಇಲ್ಲ. ಇದರ ಮೂಲಕನೇ ಬರಬೇಕು. ಸೇತುವೆ ಈಗ ನೀವು ಇತ್ತೀಚೆಗೆ ಕಟ್ಟಿರುವಂತ ಮಾಹಿತಿ ಬಂತು, ಇದು ಯಾವಾಗ ಕಟ್ಟಿದ್ರಿ ಸೇತುವೆ? ಈ ಸೇತುವೆಯನ್ನ ಸುಮಾರು 5-10 ವರ್ಷದ ಹಿಂದೆ ಇಲ್ಲಿ ಒಬ್ಬರು ನಮಗೊಂದು ಪಂಚಾಯತ್ ಸದಸ್ಯರು ಬಂದರು, ಪಕ್ಷೇತರರು. ನಾನು ಹೇಳ್ತೇನೆ, ಕಾಂಗ್ರೆಸ್ ಸದಸ್ಯರಿಂದ ಆಗಿಲ್ಲ, ದಳ ಸದಸ್ಯರಿಂದ ಆಗಿಲ್ಲ, BJP ಸತತವಾಗಿ 4ನೇ ಬಾರಿಗೆ BJP ಆಯ್ಕೆ ಆಗ್ತಾ ಇದೆ. 3 ಜನ ಪ್ರತಿನಿಧಿಗಳು ಇಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. 1 ಇಂಚು ಕಲ್ಲನ್ನು ಕೂಡ ಇಲ್ಲಿ ಹಾಕೋಕೆ ಅಥವಾ ಅವ್ರು ಬಂದಿಲ್ಲ. ಒಮ್ಮೆ ಪಕ್ಷೇತರಾಗಿ ನಿಂದರು ದೇಜಪ್ಪರವರು. ಅವರಂತ ಹೇಳಿದ್ರೆ ಒಬ್ಬ ವಿವಾದಾಸ್ಪದ ವ್ಯಕ್ತಿ, ಗೊತ್ತಿರ್ಬೋದು ನಿಮಗೆ. ಆದರೆ ನಮ್ಮ ಪಾಲಿಗೆ ಅವರು ಭಾಳ ಆಶಾಭಾವನೆಯಾಗಿ ಬಂದರು. ಅವ್ರು ಏನೇ ಇರಲಿ, ಅವರ ವೈಯಕ್ತಿಕ ವಿಚಾರದಲ್ಲಿ ನಮಗೊಂದು ಆಶ್ರಯ ಮಾಡಿಕೊಟ್ರು. 3 ಈ ಪೈಪ್ಲೈನನ್ನು ತಂದು ಹಾಕಿದ್ರು, ಅದಕ್ಕೆ ಕಲ್ಲು ತುಂಬಿಸಿದ್ರು, ಎಲ್ಲಿಂದಲೂ ತಂದು ಈ ಎಲೆಕ್ಟ್ರಿಕ್ ಪೋಸ್ಟನ್ನು ಹಾಕಿದ್ರು, ಮಾಡಿಕೊಟ್ರು. ಅದು ಹೋಯಿತು. ಮತ್ತು ನಾವು ಅದು ಇದೆ, ಆ ಮೂಲ ಅಲ್ಲಿಯೇ ಇದೆ, ಆದರೆ ಅದನ್ನೇ ತೆಗೆದು ಹಾಕ್ತಾ ಇದ್ದೇವೆ. ಈ ಸಾರಿ ಮೊನ್ನೆ ನಾವು ಹಾಕಿದ್ದೇವೆ, ಈಗ 1 ವಾರ ಆಯಿತು ಹಾಕಿ. ಮಳೆ ಬಂದಾಗ ಅದು ಕೊಚ್ಕೊಂಡು ಹೋಗಿದೆ ಮೇಡಮ್. ಕಳೆ ಸಾರಿ 3 ಬಾರಿ ಕೊಚ್ಕೊಂಡು ಹೋಯ್ತು. ಮತ್ತು 4ನೇ ಬಾರಿಗೆ ನಮ್ಮಿಂದ ಆಗಿಲ್ಲ, ನಾವು ಬಿಟ್ಬಿಟ್ಟೆ, ಬೇಡ ಇನ್ನು ಆಗೋದಿಲ್ಲ, ಜೋರು ಮಳೆ ಇತ್ತಲ್ಲ ಅಂತ ಆಗಿಲ್ಲ. ಇಲ್ಲದ್ರೆ ಇದು ಕೂಡ ಸೇಫ್ ಇಲ್ಲ. ಇಲ್ಲ, ಸೇಫ್ ಅಲ್ಲ ನಮಗೆ ಇದು, ನಮಗೆ ಸೇಫ್ ಅಲ್ಲ. ತಾತ್ಕಾಲಿಕ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಬಂದರೆ ತಾತ್ಕಾಲಿಕ ಹೊತ್ಕೊಂಡು ಹೋಗೋಕೆ, ನಡ್ಕೊಂಡು ಹೋಗೋಕೆ ಒಂದು ವ್ಯವಸ್ಥೆ ಅಷ್ಟೇ. ಇನ್ನು ನಮ್ಮ ವೆಹಿಕಲ್ಗಳಲ್ಲೆಲ್ಲ ಅಲ್ಲಿರ್ತದೆ, ಯಾರ್ಯಾರ ಮನೆ ಬಾಗಿಲಲ್ಲಿರ್ತವೆ, ಅಲ್ಲಿಂದ ನಾವು ನೋಡ್ಕೊಂಡು ಬಂದು ಅಲ್ಲಿಂದ ಹೋಗೋದು. ಶಾಲಾ ಮಕ್ಕಳನ್ನ ಅಲ್ಲಿವರೆಗೆ ತರೋದು, ಮತ್ತು ಚೀಲವನ್ನು ಹೊತ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗೋದು. ಕೆಲವು ಸಾರಿ ನಮ್ಮ ಅಲ್ಲಿ ಬೀಗರ ಮನೆ ಇದೆ, ಆ ಮನೆಯಲ್ಲಿ ನಮ್ಮ ಮಕ್ಕಳನ್ನು 1 ದಿವಸ ಅಲ್ಲಿ ಉಳಿಸುವುದಂತೂ ಉಂಟು. ನಾವು ಮಾಡಲಿಕ್ಕೆ ಆಗೋದಿಲ್ಲ, ನಾವೇ ಬುತ್ತಿ ತಗೊಂಡು ಹೋಗ್ತೇವೆ ಅಥವಾ ಅವರ ಬುತ್ತಿಯಿಂದಲೇ ಮಾಡ್ತೇವೆ. ಆದರೆ ಮಕ್ಕಳು ಕೇಳೋದಿಲ್ಲ. ನನ್ನ ಒಬ್ಬಳೇ ಮಗಳು ಮನೆಯಲ್ಲಿ ಮಗಳಿದ್ದಾಳೆ, 3 ಜನ ನಮಗೆ ಸೊಸೆ ಇವರು ಮೊಮ್ಮಕ್ಕಳು, ಅವರು ನಮ್ಮನ್ನೇ ನೆಚ್ಚಿಕೊಂಡಿದ್ದಾರೆ. ಆದ್ದರಿಂದ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರು ಕೇಳ್ತಾ ಇಲ್ಲ.
ನಮಗೂ ಕೂಡ ಅವರನ್ನು ಬಿಟ್ಟಿರೋಕೆ ಆಗ್ತಾ ಇಲ್ಲ. Actually, ನೀವು ತೊಟತಾಡಿ ಸ್ಕೂಲ್ ವಿದ್ಯಾರ್ಥಿ ಅಲ್ವಾ? ನಾವೀಗ ನೋಡ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ಇಲ್ಲಿನ ವಾಸ್ತವ ಸ್ಥಿತಿ ನಮಗೆ ಅರ್ಥ ಆಗಿದೆ. ಯಾಕಂದರೆ ಇಲ್ಲಿ ಸೇತುವೆ ಕೂಡ ಅದು ಸೇಫ್ ಇಲ್ಲ. ಮಳೆ ಬಂದಾಗ ಫುಲ್ಲು ನೀರು ತುಂಬ್ಕೊಂಡ್ಬಿಡುತ್ತೆ. ನಿಮಗೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಸ್ಕೂಲಿಗೆ ಹೋಗೋಕ್ಕೆ. ನೀವು ರಜೆ ಹಾಕುವಂಥ ಪ್ರಮೇಯ ಕೂಡ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಹೇಳಿ ಅಂತ. ರಜೆ ಮಳೆ ಜೋರು ಮಳೆ ಬಂದಾಗ ರಜೆನೇ ಮಾಡುದು ನಾವು. ಹ್ಮ್. ಇಲ್ಲಿ ಬರುವಾಗ ಭಯ ಆಗ್ತದೆ ಸ್ವಲ್ಪ. ಮತ್ತೆ ಸಂಜೆ ಕೂಡ ಒಮ್ಮೊಮ್ಮೆ ಶಾಲೆಯಿಂದ ಬರುವಾಗ ಹ್ಮ್. ಇಂಥದ್ದುಂಟು ಫ್ರೆಂಡ್ ಅವರ ಹತ್ರ. ಅವರ ಮನೆಯಲ್ಲಿ ನೀವು ನಿಲ್ಲುವಂಥ ಪ್ರಮೇಯ ಕೂಡ ಇದೆ. ಹ್ಮ್. ನೇರವಾಗಿ ಮನೆಗೆ ಹೋಗೋಕ್ಕಾಗಲ್ಲ. ಇಲ್ಲ, ಓಕೆ, ಇದ್ರ ಬಗ್ಗೆ ನೀವು ಯಾರಿಗೂ ಹೇಳಿಲ್ವಾ? ಹೇಳಿದ್ದೀವಿ. ಅದು ತುಂಬ ಏನು ಕೂಡ ಏನು ಕೂಡ ಉಪಯೋಗ ಇಲ್ಲ. ಆಗಿಲ್ಲ. ಹ್ಮ್. ಓಕೆ, ನಿಮಗೆ ಈಗ ನಿಮ್ಮ ಮನೇಲಿ ಎಷ್ಟು ಜನ ನೀವು ಬರ್ತೀರಾ ಈ ಒಂದು ಸ್ಕೂಲಿಗೆ? ಸ್ಕೂಲ್ಗೆ 5 ಜನ. ನೀವು ಒಂದು 5 ಜನ ಬರ್ತೀರಾ. ಹ್ಮ್. ಸೊ ನೀವು 5 ಜನ ಕೂಡ ನೀವು ರಜೆಯನ್ನು ಹಾಕ್ತೀರಾ ಜೋರಾಗಿ ಮಳೆ ಬಂದಾಗ. ಹೌದು. ಓಕೆ, ಈಗ ಸದ್ಯಕ್ಕೆ ಒಂದು ಇಲ್ಲಿ ಸೇತುವೆಯನ್ನು ಹಾಕಿದಾರಲ್ಲ, ಅದ್ರಲ್ಲಿ ನಡಿಬೇಕಾದ್ರೆ ಕೂಡ ಭಯ ಇರುತ್ತಲ್ವಾ? ಹೌದು, ಸ್ವಲ್ಪ ಜಾಸ್ತಿ ಭಯ ಆಗ್ತದೆ. ಹ್ಮ್. ನೀರು ಕೂಡ ಇರ್ತದೆ. ಓಕೆ, ಶಾಲೆಗೆ ರಜೆ ಹಾಕ್ತಿರಲ್ವ, ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ ನಿಮಗೆ? ಓದಿಗೆ ಬರೆಯೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತಲ್ಲ? ಕಷ್ಟ. ಫ್ರೆಂಡ್ಸ್ ಅವರ ಹತ್ರ ನೋಟ್ಸ್ ಎಲ್ಲ ಕೇಳುವುದು, ಹ್ಮ್. ಅವರ ಹತ್ರನೇ ಎಲ್ಲ ಕೇಳ್ಕೊಂಡು ಬರೆಯೋದು ಅದು ಕೂಡ ನಿಮಗೆ ಸ್ಕೂಲಲ್ಲಿ ಕಲ್ತಂಗ ಆಗೋದಿಲ್ಲ? ಇಲ್ಲ, ಓಕೆ ಕಲ್ತಂಗೆ. ಓಕೆ, ನಿನ್ನ ಹೆಸರು? ಕಾರ್ತಿಕ್. ಎಷ್ಟು ಕಷ್ಟ ಆಗುತ್ತೆ ಸ್ಕೂಲಿಗೆ ಹೋಗೋಕ್ಕೆ? ತುಂಬ ಕಷ್ಟ ಆಗ್ತದೆ. ಹಾಂ. ರಜೆ ಮಾಡಲಿಕ್ಕೆ ಆಗ್ತದೆ. ಓಕೆ, ನೀವು ರಜೆ ಮಾಡಬೇಕಾಗತ್ತೆ. ಆಗ ಮತ್ತೆ ನಾವು ಓದು ಬರಹ ಎಲ್ಲ ಇರೋದಿಲ್ಲ, ಎಲ್ಲ ಪೆಂಡಿಂಗ್ ಆಗತ್ತೆ ಅಲ್ವಾ? ಫ್ರೆಂಡ್ ಹತ್ರ ಎಲ್ಲ ಬುಕ್ ಕೇಳ್ತೀವಿ. ಫ್ರೆಂಡ್ ಹತ್ರ ಎಲ್ಲ ಬುಕ್ ಕೇಳ್ತೀರಾ? ಹಾಂ. ಇನ್ನು ಹಿರಿಯರ ಜೊತೆ ಮಾತಾಡೋಣ. ಹೌದು. ಏನೆಲ್ಲ ಆಗುತ್ತೆ ಹೇಳಿ. ನಮಗೆ ಮಳೆ ಬಂದರೆ ದೊಡ್ಡ ಸಮಸ್ಯೆ. ಮಕ್ಕಳು ಮನೆಯಲ್ಲಿ ಇರಬೇಕಾಗುತ್ತೆ. ನಾವು ಮಕ್ಕಳು ಬಿಡಿ, ನಾನು ಸಣ್ಣದಿರುವಾಗ ಸ್ಕೂಲಿಗೆ ಹೋಗೋ ನೋಡಿ, ಇವರು ನಮ್ಮನ್ನು ಹೆಗಲಲ್ಲಿ ಕೂರಿಸಿಕೊಂಡು ಈಚೆ ದಾಟ್ತಿದ್ದದ್ದು. ಸಾಹೇಬ್ರು. ಹ್ಮ್. ಈ ದೊಡ್ಡ ಕಷ್ಟ, ಸಣ್ಣ ಏನು ಕಷ್ಟ ಅಲ್ಲ, ಎಲ್ಲರೂ ಇದ್ದಾರೆ ನೋಡಿ, ಇವರು ಕೂಡ ಇಲ್ಲೇ ಇದ್ದದ್ದು. ಈಗ ನಮಗಂತೂ ಆಗಿದೆ, ನಮ್ಮ ಮಕ್ಕಳಿಗೆ ಕೂಡ ಇದೇ ಸಮಸ್ಯೆ ಆಯಿತು. ಎಷ್ಟೋ ಮನವಿ ಕೊಟ್ಟಾಯಿತು, ಶಾಸಕರ ಇದರಲ್ಲಿ ಆಯಿತು, ರಕ್ಷಿತರ ಹತ್ರದಲ್ಲಿ ಆಯಿತು, ಜಿಲ್ಲಾ ಪಂಚಾಯತ್ ತಿಳಿಸಿ ಆಯಿತು, ಯಾವುದೇ ಪ್ರಯೋಜನ ನಮಗೆ ಬರಲಿಲ್ಲ. ಎಲ್ಲ ಕಡೆ ಮಾಡ್ತಾ ಇದೆ. ಒಂದು ಜೀವಾಣಿ ಆದರೆ ಏನಾಗ್ತದೆ? ಆಮೇಲೆ ಬರ್ತಾರೆ ಹಾಂ, ಒಂದು ಜೀವಾಣಿ ಆದರೆ ಏನು ಪ್ರಯೋಜನ? ಓದೋದಿಲ್ಲ ನಮಗೆ ಅಲ್ವಾ? ಆದರೆ ಓಟಿಗೆ ಎಲ್ಲರೂ ಬರ್ತಾರೆ, ನಾವು ಯಾರನ್ನು ವಿರೋಧಿಸುವುದಿಲ್ಲ. ಆದರೂ ಓಟಿಗೆ ಕಿತ್ಕೊಂಡ ಮೇಲೆ ಯಾರು ಬರುವುದಿಲ್ಲ ನಮ್ಮ ಕಡೆ. ಯಾಕೆ ಇದೆಲ್ಲ? ಆ ಪಕ್ಷ ಈ ಪಕ್ಷ ಅಂತ ಅದೇನಿಲ್ಲ. ನಾವು ಎಲ್ಲ ಬಿಟ್ಟಿದ್ದೇವೆ. ನಮಗೆ ಯಾವುದೇ ರಾಜ್ಯಕ್ಕೆ ಅದು ಬೈಯುವುದು ಅಲ್ಲ, ಅದು ಹಾಗೆ ಕಾಂಗ್ರೆಸ್ನ ಹಾಗೆ BJP ಹಾಗೆ ದಳ ಹಾಗೆ ನಾವೇನು ಮಾಡಲಿಕ್ಕೆ, ನಾವು ಎಲ್ಲ ಸರಿ ಸಮಾನದ ನೋಡ್ಕೊಳ್ತೇವೆ ಈಗ. ಅದು ಯಾರು ನಮಗೇನು ಯಾರ ಕಿಮ್ಮುಕ್ಕಿದೆ ಇಲ್ಲಿ, ಆಗಬಾರ್ದು ಅಂತ ಕಿಮ್ಮುಕ್ಕಿದೆ ಅಂತ ನಮ್ಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತು ಅಲ್ಲ. ಕೆಲವು ಕೊಡುವವರು ಇರ್ತಾರೆ. ಹೌದು, ಕಿಂಚಿತ್ ಕೆಲಸ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಹೌದು. ಸಂದೇಹ ಬರೋದು ಹಾಂ, ಸಹಜ. ಅದು ಹೌದು. ಮೇಲಿಂದ ಒಳ್ಳೆಯವರು ಇರ್ತಾರೆ, ಒಳಗಿಂದ ಯಾರು ಇದು ಬತ್ತಿರ್ತಾರೆ ನಮ್ಗೆ ಗೊತ್ತಿಲ್ಲ. ಅದೇ ನಮ್ಗೆ ಇದು ಅಲ್ಲ, ನಮ್ದು ಆಯ್ತು, ನಮ್ಮ ಮಕ್ಕಳಿಗೆ ಜೀವನ ಬೇಕಲ್ಲ. ನೀವೇ ಹೇಳ್ತಾ ಇದ್ರಿ ಸರ್, ನೀವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅರ್ಧ ವರ್ಷ ನೀವು ಸ್ಕೂಲಿಗೆ ಹೋಗಿಲ್ಲ ಅಂತ. ನಮ್ಮ ವಿದ್ಯಾಭ್ಯಾಸ ಎಲ್ಲ ಅರ್ಧಕ್ಕೆ ಆಗಿದೆ. ಇನ್ನು ಈ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ತುಂಬಾ ಮನವಿ ಕೊಟ್ಟಿದ್ದೇವೆ, ಅವರು ಸ್ಪಂದನೆ ನಮಗೆ ಕೊಟ್ಟಿದ್ದಾರೆ. ಅದು ಭರವಸೆ ಮಾತ್ರ ಆಗಿದೆ, ಇದುವರೆಗೆ ಈಡೇರಲಿಲ್ಲ. ಆಗ್ಬೇಕು ಅಂತ ನಮ್ಮ ಆಸೆ. ಈಗ ಥಾಮಸ್ ಇದ್ದಾರೆ ಸರ್, ನೀವು ಹೇಳಿ ಸರ್, ಇಲ್ಲಿ ಆಕ್ಚುಲಿ ಏನಾಗಿದೆ? ತಾತ್ಕಾಲಿಕವಾಗಿ ನಾವು ಹಲವು ಸಲವು ಮಾಡಿದ್ದೇವೆ, ಅದೆಲ್ಲ ನೀರಿಗೆ ಕೊಚ್ಚಿಕೊಂಡು ಹೋಗ್ತಾ ಉಂಟು. ಮತ್ತೆ ನಮ್ಮ ತೋಟ ಎಲ್ಲ ಕೃಷಿ ಎಲ್ಲ ಉಂಟು ಆ ಕಡೆ. ನಾವು ಆಚೆ ಹೋದ್ರೆ ಈಚೆ ಕಡೆ ಬರುವಾಗ ಜೀವ ಕೈಯಲ್ಲಿ ಹಿಡಿದುಕೊಂಡು ಬರುವಂಥದ್ದು. ಕೆಲಸದವರು ಅರ್ಧ ದಿನ ಅಲ್ಲಿ ಬರದೆ ಅಲ್ಲೇ ಉಳಿದುಕೊಂಡದುಂಟು. ಸಂಜೆ ಮಧ್ಯಾಹ್ನ ನಂತರ ಮಳೆ ಬಂದರೆ ಸಂಜೆ ನಾವು ಅಲ್ಲಿ ಉಳಿದುಕೊಂಡು ಮರುದಿನ ಬಂದದುಂಟು. ಅಷ್ಟು ನೀರು ಬರ್ತದೆ ಬಂದರೆ. ಆದರೆ ನಾವು ಎಷ್ಟೋ ಸರ್ತಿ ಇವರಿಗೆ ಮನವಿ ಮಾಡಾಯಿತು, ಇವರಿಗೆ ಯಾರಿಗೂ ಅದರ ಬಗ್ಗೆ ಕಾಳಜಿ ಇಲ್ಲ. ಅಂದ್ರೆ ಜೀವ ಹೋದ ನಂತರ ಮೋಸ್ಟ್ಲಿ ಅದೇ ಎಲ್ಲರೂ ಹೇಳುವಂಥದ್ದು ಆಗಿಲ್ವಾ, ಜೀವ ಹೋದ ನಂತರ ಆಯ್ತು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ನಿಮಗೆ ಅನುದಾನ ಕೊಡ್ತೇವೆ ಎಲ್ಲ ಮಾಡ್ತಾರೆ. ಅದ್ರ ಏನು ಪ್ರಯೋಜನ ಉಂಟು? ಅದು ಇನ್ನೊಂದು ಬಂತು, ತುಂಬಾ ಮಂದಿ ಕೊಚ್ಕೊಂಡು ಹೋಗಿದ್ದಾರೆ, ಬಟ್ ಪ್ರಾಣಾಪಾಯ ಏನು ಆಗಿಲ್ಲ. ಕೊಚ್ಕೊಂಡು ಹೋಗಿದ್ದಾರೆ ಎಲ್ಲ, ನೀವು ಅದನ್ನ ಕಾಪಾಡಿರುವಂತಹ ಪ್ರಮೇಯ ಕೂಡ ಆಗಿದೆ. ಹೌದೌದು, ಊರಿನವರು ಅಲ್ಲಿ ಇರ್ತಾರೆ, ಏನಾದ್ರು ತೆಂಗಿನಕಾಯಿ ಎಕ್ಕಿಕೊಂಡೆಲ್ಲ ಅಂತ ಪ್ರಸಂಗ ಇರುವುದರಿಂದ ನಾವು ಬಚಾವಾಗಿದ್ದೇವೆ. ಹಲವು ಮಂದಿ ಮಕ್ಕಳು ಹೋದವರು ಅಲ್ಲಿ ಕೆಳಗೆ ಹಿಡಿದುಕೊಂಡದ್ದು ಉಂಟು. ಅವರು ಹೇಳಿದುಂಟು, ನನ್ನ ಜೀವಮಾನದಲ್ಲಿ ಒಮ್ಮೆ ನೋಡಿ ಸೇತುವೆ ನೋಡಿ ಹೋದ್ರೂ ಪರವಾಗಿಲ್ಲ ಅಂತ. ಹಾಗೆ ಅಷ್ಟು ವರ್ಷಗಳಿಂದ ಅವರು ಅನುಭವಿಸ್ತಾ ಬಂದಿದ್ದಾರೆ. ಅತಿ ಸಮೀಪದಲ್ಲಿ ಮನೆಗಳೂ ಇಲ್ಲ, ಒಂದು ಅರ್ಧದಲ್ಲಿ ಬಂದು ಸಿಕ್ಕಿಕೊಂಡ್ರೆ ಕರೆದೇ ಹೇಳುವ ಪ್ರಸಂಗವೂ ಇಲ್ಲ ಅದರಲ್ಲಿ. ಕೇಳಿಸುವುದಿಲ್ಲ. ಹೌದು. ಮಕ್ಕಳು 4 ಗಂಟೆಗೆ ಬರ್ತಾರೆ, ಬಂದ್ರೆ ಇಲ್ಲೇ ಬಾಕಿ. ಅದು ರಾತ್ರಿ 8 ಗಂಟೆ ತನಕ ನೀರು ಕಡಿಮೆ ಆಗ್ಬೇಕು, ಆಮೇಲೆ ಆಚೆಗೆ ಹೋಗ್ಲಿಕ್ಕೆ ಆಗ್ತದೆ. ತುಂಬಾ ಕಷ್ಟ ಆಗ್ತದೆ. ಎಷ್ಟು ಚಿಕ್ಕವರಿದ್ದಾರೆ ನೋಡಿ, ಎಷ್ಟು ಚಿಕ್ಕವರಿದ್ದಾರೆ ಮಕ್ಕಳು. ಅವ್ರಿಗೆ ರಾಜ್ಯದಲ್ಲಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮುನ್ಗಣನೆ ಕೊಡ್ತೇವೆ ಅಂತ ಹೇಳುವಾಗಲೂ ಇಂಥ ಪ್ರಸಂಗಗಳು ನೋಡಬೇಕು. ಖಾಲಿ ಮಕ್ಕಳಿಗೆ ನಾವು ಅದು ಕೊಡ್ತೇವೆ ಇದು ಕೊಡ್ತೇವೆ, ವಿದ್ಯಾಭ್ಯಾಸ ಶಾಲೆ ಕೊಡ್ತೇವೆ, ಆ ಮಕ್ಕಳು ಅಲ್ಲಿ ಹೇಗೆ ತಲುಪ್ತಾರೆ ಅಂತ ನೋಡಬೇಕು. ಅದು ಖಂಡಿತವಾಗಿ ಅವಶ್ಯಕವಾದ ಒಂದು ವಿಷಯ.
ನಿಜಕ್ಕೂ ತುಂಬಾ ವಿಷಾದ ಆಗುತ್ತೆ. ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಕೂಡ ಇಂತಹ ಒಂದು ಪರಿಸ್ಥಿತಿ ಇದೆ. ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಕೂಡ ಕಷ್ಟ ಆಗ್ತಾ ಇದೆ. ಹಿರಿಯರಿಗೆ ಕೂಡ ಇಲ್ಲಿ ದಿನನಿತ್ಯ ಕೂಲಿ ಕಾರ್ಮಿಕ ಮಾಡುವಂತವ್ರು ಇರ್ತಾರೆ. ಅವರಿಗೆ ಪ್ರತಿನಿತ್ಯ ಆ ಕಡೆ ಈ ಕಡೆ ಓಡಾಡಲೇಬೇಕಾಗುತ್ತೆ. ನೀವು ಹೇಳ್ತಾ ಇದ್ರಿ ಸರ್, ನೀವು ಕೂಡ ಒಂದು ಕೆಲಸಕ್ಕೆ ಹೋಗುವಂತವ್ರು, ಎಷ್ಟು ಹೌದು. ಕಷ್ಟ ಆಗುತ್ತೆ ನಿಮ್ಮ ಜೀವನ? ದೊಡ್ಡ ಕಷ್ಟ ಆಗ್ತದೆ. ನಮಗೆ ಬೇರೆ ಯಾವುದು ಸರ್ಕಾರ ಕೊಡೋದು ಬೇಡ, ನಮಗೆ ನೆಮ್ಮದಿಯಾಗಿ ಒಂದು ಸೇತುವೆ ಮಾಡಿ ಬಿಟ್ರೆ ಸಾಕು ಅಷ್ಟೇ. ಏನು ಬೇಡ. ಬೇರೆ ಏನು ಬೇಡ, ಯಾವ್ದು ನಾವು ಬೇಕಾದ್ರೆ ಮಾಡಿಕೊಳ್ಳಿ, ಎಷ್ಟು ಕಷ್ಟ ಆದ್ರು ಅದು ಇದೊಂದು ಮಾಡಿದ್ರೆ ಒಳ್ಳೇದಿತ್ತು. ನಮ್ಮ ಹಾಲು ಕೂಡ ಒಮ್ಮೆ ಅಲ್ಲಿ ಕೊಂಡೋಗಿ ಅಲ್ಲಿ ಜಾರಿ ಬಿದ್ದು ಹಾಲು ಹೋಯ್ತದ್ದು ಮುಣ ಬಂದು 10-12 ಲೀಟರ್ ಹಾಲು ಒಮ್ಮೆ ಹೋಗ್ಬೋದು. ಹೌದು, ಏನ್ ಮಾಡಕ್ಕಾಗತ್ತೆ, ಹಾ. ಚೆಲ್ಲಬೇಕಾಗುತ್ತೆ. ಚೆಲ್ಲಬೇಕಾಗ್ತದೆ ನೋಡಿ. ನಾವು ಎಲ್ಲೆಲ್ಲಿಂದ ಹೋಗಿ ನೀರು ಬಂದ್ರೆ ಒಮ್ಮೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಾಡಿಕೊಂಡು ಬದುಕುವವರಿದ್ದಾರೆ. ಹಾ. ಈ ಹೈನುಗಾರಿಕೆ ಹಾಲು ಬೆಳಿಗ್ಗೆ ಸಂಜೆ ಕೊಡಬೇಕು ಕರೆಕ್ಟ್ ಟೈಮಿಗೆ. ಹ್ಮ್. ಹೈನುಗಾರಿಕೆ ಮಾಡಿದ್ರೆ ಹಾಲನ್ನು ಬೆಳಿಗ್ಗೆ ಸಂಜೆ ಕರೆಕ್ಟ್ ಟೈಮಿಗೆ ಸೊಸೈಟಿಗೆ ನಾವು ಒಯ್ಯಲೇಬೇಕು. ಹೌದು, ಇಲ್ಲದಿದ್ರೆ ಮತ್ತೆ ಸ್ವಲ್ಪ ನೀರು ಉಳಿದು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಅದ್ರಲ್ಲಿ ಹಾಳಾಗಿ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ಸುದ್ದಿ ನ್ಯೂಸ್ನ ಒಂದು ಮನವಿ ಅಥವಾ ಒಂದು ಕಳಕಳಿ ಇಷ್ಟೇನೆ. ಇಲ್ಲಿಗ ಸುಮಾರು 80 ವರ್ಷ 70 ವರ್ಷ ಅಷ್ಟು ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟಿದಾಗಿನಿಂದ ಕೂಡ ಇಲ್ಲಿ ಸೇತುವೆನ ಕಂಡಿಲ್ಲ. ಕೇವಲ ಈ ಒಂದು ನದಿಯಲ್ಲಿ ನೀರು ಹೋಗುತ್ತೆ, ಬೋರ್ಗರಿಯುತ್ತೆ. ಎಲ್ಲರೂ ಕೂಡ ಹೇಳುವಂಥದ್ದು, ನಾವು ಪ್ರತಿನಿತ್ಯ ಕೂಡ ಕೆಲವೊಂದು ಹೋಗುವಂಥವ್ರು ಇಲ್ಲೇ ಕಾಯುವಂಥ ಪ್ರಮೇಯ ಇರುತ್ತೆ, ಅಂದರೆ ನೀರು ಕಡಿಮೆ ಆಗೋದನ್ನು ಕಾಯುವಂಥ ಪ್ರಮೇಯ ಇರುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬರ ಕೂಡ ಬೇಡಿಕೆ ಇಷ್ಟೇ. ಇಲ್ಲಿ ನಾವು ಯಾವ ಪಕ್ಷವನ್ನು ಕೂಡ ದೂರೋದಿಲ್ಲ, ನಮಗೆ ಬೇಕಾಗಿರೋ ಸೇತುವೆ. ಹಾಗಾಗಿ ಆದಷ್ಟು ಬೇಗ ನಮಗೆ ಒಂದು ತಾತ್ಕಾಲಿಕವಾಗಿ ಎಲ್ಲ ಪರ್ಮನೆಂಟ್ ಆಗಿರೋ ಸೇತುವೆ ಬೇಕು. ಅದೆಷ್ಟೋ ಮಂದಿ ಕೂಲಿ ಕಾರ್ಮಿಕರಿದ್ದಾರೆ, ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಆ ಸೇತುವೆ ನಂಬಲೇಬೇಕಾಗುತ್ತೆ. ಸೇತುವೆ ಬೇಕೇ ಬೇಕು. ಹಾಗಾಗಿ ನಾವು ಕೂಡ ಸುದ್ದಿ ನ್ಯೂಸ್ ಪರವಾಗಿ ಕೂಡ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ವಿ, ಕಳಕಳಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಇಲ್ಲಿ ಸೇತುವೆಯನ್ನು ಮಾಡಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ಈ ಸೇತುವೆ ನಿರ್ಮಾಣ ಆಗಲೇಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಹಾಗೂ ನಿಶಾಂತ್ ಜೊತೆ ಶ್ರೇಯಾ ಶೆಟ್ಟಿ, ಸುದ್ದಿ ನ್ಯೂಸ್, ತೋಟತಾಡಿ.